ಎಲ್ರಿಗೂ ನನ್ನ ಪ್ರಣಾಮಗಳು. ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಅಯ್ಯಪ್ಪ ಸ್ವಾಮಿಯ ಜನ್ಮ ಇತಿಹಾಸ, 18 ಮೆಟ್ಟಿಲುಗಳ ರಹಸ್ಯ, ಅಯ್ಯಪ್ಪ ಸ್ವಾಮಿಗೆ ಬರುವಂತಹ ಭಕ್ತಾಭಿಮಾನಿಗಳು ಕಪ್ಪು ವಸ್ತ್ರವನ್ನು ಧರಿಸಿ ಬರ್ತಾರೆ, ಅದು ಯಾಕೆ, ಇರಿಮುಡಿ ಯಾಕೆ ಕಟ್ಟಿಕೊಂಡು ಬರ್ತಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೂ ನಮ್ಮ ಮಕರ ಜ್ಯೋತಿ ಆಗುವುದು ಹೇಗೆ, ಗುರುಸ್ವಾಮಿ ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೋಟಿ ಕಂಗಳಿಗೆ ಅದು ದೇವಲೋಕ, ನಿಜವಾಗಿ ಅಂದೇ ಬದುಕಿದ್ದು ಸಾರ್ಥಕ. ಹೌದು, ಮಹಿಷಾಸುರನ ತಂಗಿ ಅರಕಿ ಮಹಿಷಿ. ಇವಳೇನ್ ಮಾಡ್ತಾಳಂದ್ರೆ, ಮಹಿಷಾಸುರನ ವಧೆಯಾದ ನಂತರ ದೇವರುಗಳು ವಧೆ ಮಾಡ್ತಾರೆ ಮಹಿಷಾಸುರನನ್ನು. ಹಾಗಾಗಿ ಅದರ ಒಂದು ಕೋಪವನ್ನು ಅವಳು ಬ್ರಹ್ಮನನ್ನು ಪೂಜೆ ಮಾಡ್ತಾಳೆ, ಬ್ರಹ್ಮನನ್ನು ಒಲಿಸ್ತಾಳೆ. ಬ್ರಹ್ಮನನ್ನು ಒಲಿಸಿದಾಗ ಬ್ರಹ್ಮ ಕೇಳ್ತಾರೆ ನಿಮಗೆ ಏನು ಬರಬೇಕು ಅಂತ. ಆಗ ಅರಕಿ ಮಹಿಷಿ ಏನು ಹೇಳ್ತಾರಂದ್ರೆ, ಹರಿಹರ ಇವರ ಮಗು ನನ್ನನ್ನು ವಧೆ ಮಾಡಬೇಕು, ಅಂದ್ರೆ ಹರಿಹರ ವಂಶದ ಮಕ್ಕಳು ನನ್ನನ್ನು ವಧೆ ಮಾಡಿದರೆ ಮಾತ್ರ ನಾನು ಸಾಯ್ಬೇಕು, ಇಲ್ಲದಿದ್ರೆ ಏನಾದ್ರೂ ಕೂಡ ನಾನು ಸಾಯಬಾರ್ದು ಅಂತ ವರ ಕೇಳ್ತಾರೆ. ಹಾಗೆ ಬ್ರಹ್ಮನು ಅವನ ತಪಸ್ಸನ್ನು ಮೆಚ್ಚಿ ಅವಳಿಗೆ ವರ ನೀಡ್ತಾನೆ. ಈ ಅರಕಿ ಮಹಿಷಿ ಏನ್ ಮಾಡ್ತಾಳ ಅಂದ್ರೆ, ದೇವತೆಗಳನ್ನೆಲ್ಲರೂ ಪೀಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವರ್ಗಗಳನ್ನು ಭೂಮಿಯನ್ನು ಎಲ್ಲ ಪೀಡಿಸ್ತಾಳೆ. ಆ ಪೀಡಿಸುವುದನ್ನು ಕಂಡು ದೇವತೆಗಳು ಶಿವನಲ್ಲಿಗೆ ಹೋಗ್ತಾರೆ, ಶಿವ ಮತ್ತು ವಿಷ್ಣುವಿನಲ್ಲಿ ಹೋಗ್ತಾರೆ. ಹೋಗುವಾಗ ಹರಿಹರ ಅಂದರೆ ವಿಷ್ಣುವಿನ ಅಂಶವಾದ ಮೋಹಿನಿ ರೂಪದಲ್ಲಿರುವ ಅವರು ಒಂದು ಮಗುವನ್ನು ಜನ್ಮ ನೀಡ್ತಾರೆ. ಆ ಜನ್ಮ ನೀಡಿದಾಗ ರಾಜಶೇಖರ ಒಬ್ಬ ರಾಜನಿರ್ತಾನೆ, ಅವನಿಗೆ ಮಕ್ಕಳಿರುವುದಿಲ್ಲ. ಅವನು ಒಂದು ದಿನ ಕಾಡಲ್ಲಿ ನಡೆದುಕೊಂಡು ಬರುವಾಗ ಆ ಮಗುವನ್ನು ನೋಡ್ತಾರೆ. ನೋಡಿದ ತಕ್ಷಣ ಅವರಿಗೆ ನಮಗೊಂದು ದೇವರು ಶಿವ ಕೊಟ್ಟ ಒಂದು ಮಗು ಅಂತ ಹೇಳಿ ಆ ಮಗುವನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಮಗು ಮನೆಗೆ ಬಂದ 1 ವರ್ಷದಲ್ಲಿ ರಾಜಶೇಖರನಿಗೆ ಇನ್ನೊಂದು ಮಗು ಜನಿಸ್ತದೆ. ಎರಡು ಮಕ್ಕಳಿಗೂ ವಿದ್ಯೆಗಳನ್ನು ಕಲಿಸ್ತಾರೆ. ವಿದ್ಯೆಗಳನ್ನು ಕಲಿಸಿದ ನಂತರ ಪಟ್ಟಾಭಿಷೇಕಕ್ಕೆ ಅಯ್ಯಪ್ಪ ಎಂಬ ಹೆಸರು ಹೇಗೆ ಬಂತಂದ್ರೆ, ಅಯ್ಯ ಅಪ್ಪ ಅಂತ ಆ ಮಗುವನ್ನು ನೋಡಿದ ತಕ್ಷಣ ಅಯ್ಯಪ್ಪ ಅಂತ ಕರೀತಾರೆ. ಹಾಗೆ ಮಣಿಕಂಠ ಎಂಬ ಹೆಸರು ಹೇಗೆ ಬಂತಂದ್ರೆ, ಜನ್ಮ ನೀಡಿದಾಗಲಿಂದ ಸರ ಇತ್ತು, ಬಂಗಾರದ ಸರ ಇತ್ತು. ಅದನ್ನು ನೋಡಿ ರಾಜಶೇಖರನು ಮಣಿಕಂಠ ಎಂಬ ಹೆಸರನ್ನು ನೀಡಿದನು. ಇದು ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಮಂತ್ರಿಯೊಬ್ಬನು ರಾಣಿಯ ತಲೆಯನ್ನು ತಿಂತಾನೆ. ನಿಮ್ಮ ಮಗ ಇರುವಾಗ ದತ್ತು ಮಗನನ್ನು ಯಾಕೆ ನೀವು ಪಟ್ಟಾಭಿಷೇಕ ಮಾಡ್ತೀರಿ ಅಂತ ತಲೆಯನ್ನು ತಿಂತಾನೆ. ಹಾಗೆ ಅವರಿಬ್ಬರ ಒಂದು ಇದರಿಂದ ಅವಳು ಸುಳ್ಳು ಹೇಳ್ತಾಳೆ, ನನಗೆ ಜೋರು ಹೊಟ್ಟೆ ನೋವಾಗ್ತುಂಟು, ನೀನು ಕಾಡಿಗೆ ಹೋಗಿ ಹುಲಿ ಹಾಲನ್ನು ತರಬೇಕು ಅಂತ ಅಯ್ಯಪ್ಪ ಸ್ವಾಮಿಯಲ್ಲಿ ಹೇಳ್ತಾರೆ. ಅಯ್ಯಪ್ಪ ಸ್ವಾಮಿ ಆಗ್ಲಿ ಅಂತ ಹೇಳಿ ಅವರ ಇಚ್ಛೆಯ ಅನುಸಾರ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಅರಕಿ ಮಹಿಷಿಗೆ ಗೊತ್ತಾಗ್ತದೆ, ಅವಳು ಅವನ ಮೇಲೆ ಹಲ್ಲೆ ಮಾಡ್ತಾಳೆ. ಹಲ್ಲೆ ಮಾಡಿದಾಗ ಅಯ್ಯಪ್ಪ ಸ್ವಾಮಿ ಏನ್ ಮಾಡ್ತಾನಂದ್ರೆ, ಅವನ ಬಿಲ್ಲಿನಲ್ಲಿ ಅವಳ ವಧೆಯನ್ನು ಮಾಡ್ತಾನೆ. ಆಗ ಅರಕಿ ಮಹಿಷಿ ಪಾಪ ಮುಕ್ತರಾಗಿ ಇರ್ತಾಳೆ. ಅಲ್ಲಿರುವಂತಹ ದೇವತೆಗಳಿಗೆ ಬಹಳ ಸಂತೋಷವಾಗ್ತದೆ. ಹಾಗಾಗಿ ಅವರೇನ್ ಮಾಡ್ತಾರಂದ್ರೆ, ಅವನಿಗೆ ಹುಲಿ ಹಾಲು ಬೇಕಾಗ್ತದೆ. ಹಾಗಾಗಿ ದೇವತೆಗಳು ಹುಲಿಯ ರೂಪದಲ್ಲಿ ಬರ್ತಾರೆ. ಹುಲಿಯ ರೂಪದಲ್ಲಿ ಬಂದು ಅವರು ರಾಜನ ಮನೆಗೆ ಬರ್ತಾರೆ. ರಾಜನ ಮನೆಗೆ ಬಂದ ನಂತರ ಅವರಿಗೆ ಗೊತ್ತಾಗ್ತದೆ, ಅಯ್ಯಪ್ಪ ಸ್ವಾಮಿ ಹುಲಿಯ ಮೇಲೆ ಕೂತ್ಕೊಂಡು ಬರುವಾಗ ರಾಣಿಗೆ ತನ್ನ ಪಶ್ಚಾತ್ತಾಪದ ಅರಿವಾಗ್ತದೆ. ಇವನಲ್ಲಿ ಏನೋ ದೇವರ ಒಂದು ಅನುಗ್ರಹ ಇದೆ, ಇವನೊಂದು ದೇವರು ಅಂತ ಆಗ ಅವಳಿಗೆ ಅರಿವಾಗಿ ತುಂಬಾ ಪಶ್ಚಾತ್ತಾಪ ಪಡ್ತಾಳೆ. ಅಯ್ಯಪ್ಪ ಸ್ವಾಮಿ ನಂತರ ಏನು ಮಾಡ್ತಾರೆ ಅಂದರೆ, ಅವರ ಅಪ್ಪನ ಹತ್ರ ಬಂದು ಹೇಳ್ತಾರೆ, ಅಪ್ಪಾಜಿ, ನಾನು ಇಲ್ಲಿ
ಯಾವ ಬಾಣ ಹಾಕ್ತೇನೆ, ಬಾಣದಲ್ಲಿ ಎಲ್ಲಿ ಆ ಬಾಣ ಹೋಗಿ ಬೀಳ್ತದೆಯೋ ಅಲ್ಲಿ ನನ್ನ ಸ್ಥಾಪನೆಯಾಗಬೇಕು ಅಂತ ಹೇಳ್ತಾರೆ. ಅವರ ಇಚ್ಛೆಯ ಅನುಸಾರ ರಾಜಶೇಖರನು ಒಪ್ಕೊಳ್ತಾನೆ. ಆ ಬಿಲ್ಲು ಬಾಣ ಹೋಗಿ ಶಬರಿ ಎನ್ನುವ ಒಂದು ಬೆಟ್ಟಕ್ಕೆ ಹೋಗಿ ಬೀಳ್ತದೆ. ಶಬರಿ ಎನ್ನುವ ಬೆಟ್ಟ ನಿಮಗೆ ಗೊತ್ತಿರಬಹುದು. ಶಬರಿ ಅಂದರೆ ನಿಮಗೆ ಇನ್ನೂ ಕೂಡ ಗೊತ್ತಿರಬಹುದು, ರಾಮನನ್ನು ಶಬರಿ ಯಾವಾಗಲೂ ಕೂಡ ಕಾಯ್ದುಕೊಂಡು ಕೂತ್ಕೊಂಡಿರುವ ಒಂದು ಸ್ಥಳ. ಅಲ್ಲಿಗೆ ಹೋಗಿ ಬೀಳ್ತದೆ. ಅಲ್ಲಿ ಹೋಗಿ ಬಿಟ್ಟ ನಂತರ ಅದಕ್ಕೆ ಶಬರಿಮಲೆ ಎನ್ನುವ ಹೆಸರು ಬಂತು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ 10 ದಿನ 11 ದಿನದಲ್ಲಿ ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಮಾಡ್ತಾರೆ. ಆದರೆ 41 ದಿನಗಳ ಕಾಲ ಸತತ ನಾವು ವ್ರತ ಮಾಡಲೇಬೇಕಾಗ್ತದೆ. 41 ದಿನಗಳ ಕಾಲ ಸತತ ವ್ರತ ಮಾಡಿದರೆ ಮಾತ್ರ 18 ಮೆಟ್ಟಿಲುಗಳನ್ನು ಏರ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಅವರಿಗೆ 18 ಮೆಟ್ಟಿಲುಗಳನ್ನು ಏರ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ನಿಮಗೆ ಗೊತ್ತಿರಬಹುದು, ಬಂಗಾರದ ಅಯ್ಯಪ್ಪ ಸ್ವಾಮಿಯ ಬಂಗಾರದ ಉಡುಗೆ ಅದನ್ನು ಏನು ಮಾಡ್ತಾರಂದರೆ ಅಯ್ಯಪ್ಪ ಸ್ವಾಮಿಯ ಮಕರ ಸಂಕ್ರಾಂತಿ ದಿನವೇ ಅದನ್ನು ತರ್ತಾರೆ. ಆ ತರುವಾಟ 15 ಕಿಲೋಮೀಟರ್ಗಳಲ್ಲಿ ನಡೆದುಕೊಂಡು ಬರಲಿಕ್ಕಿರ್ತದೆ ಬರುವುದು. ಮತ್ತು ನೀವು ಆ ಮಕರ ಜ್ಯೋತಿ ನೋಡುವಾಗಲೇ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಸಂತೃಪ್ತಿಯನ್ನು ತರುತ್ತದೆ. ಹೌದು, ಅಯ್ಯಪ್ಪ ಸ್ವಾಮಿ ಕಾಡಿಗೆ ಬರ್ತಾರೆ. ಹುಲಿಯನ್ನು ಹುಡುಕ್ಲಿಕ್ಕೆ ಕಾಡಿಗೆ ಬರುವ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿರುವ ವಸ್ತ್ರವನ್ನು ಒಂದು ಕಡೆಯಲ್ಲಿ ಇಡ್ತಾರೆ, ಇನ್ನೊಂದು ಕಡೆಯಲ್ಲಿ ಬೇರೆ ವಸ್ತ್ರಗಳನ್ನು, ಅವರ ಇರುವ ವಸ್ತ್ರಗಳನ್ನು ಅದರಲ್ಲಿ ಇಡ್ತಾರೆ. ಅದಕ್ಕೆ ಇರುಮುಡಿ ಕಟ್ಟಿ ಅವರು ಕಟ್ಟಿದ್ರಿಂದ ಈಗ ನಮ್ಮ ಭಕ್ತಾಭಿಮಾನಿಗಳು ಕೂಡ ಅದನ್ನೇ ಪಾಲಿಸ್ತಿದ್ದಾರೆ. ಈಗ ಕಪ್ಪು ವಸ್ತ್ರ ಯಾಕೆ ಧರಿಸಬೇಕು ಅಂತ ಕೆಲವರಿಗೆಲ್ಲರಿಗೂ ಅನಿಸ್ತದೆ. ಕಪ್ಪು ವಸ್ತ್ರ ಯಾಕೆ ಧರಿಸಬೇಕು ಅಂದರೆ ಶನಿ, ನಿಮಗೆ ಗೊತ್ತಿರಬಹುದು, ಶನಿ ಅಯ್ಯಪ್ಪ ಸ್ವಾಮಿ ಶನಿಯ ಬಳಿ ಬಂದು ಹೇಳ್ತಾರೆ, ನನ್ನ ಭಕ್ತಾಭಿಮಾನಿಗಳಿಗೆ ಏನೂ ಕೂಡ ತೊಂದರೆ ನೀಡಬೇಡಿ ಅಂತ ಹೇಳುವಾಗ ಶನಿಯು ಹೇಳ್ತಾರೆ, ದೇವಾನುದೇವತೆಗಳನ್ನೇ ನಾನು ಬಿಡಲಿಲ್ಲ, ಇನ್ನು ನಾನು ಯಾರನ್ನಾದರೂ ಬಿಡ್ತೇನಾ ಅಂತ ಕೇಳುವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ, ಅವರಿಗೆ 41 ದಿನದ ಶಿಕ್ಷೆ ಮಾತ್ರ ನೀಡಿ ಮತ್ತೆ ನೀಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಶನಿಯು ಆಯಿತು ಅಂತ ಒಪ್ಕೊಳ್ತಾರೆ. ಅದಕ್ಕೆ ಹೇಳುವುದು 41 ದಿನ, ನಿಮಗೆ ಗೊತ್ತಿರಬಹುದು. ಅದಕ್ಕೆ ಅವರ ಒಪ್ಪಂದದ ಮುಖಾಂತರ ಅವರು ಆಯಿತು ಅಂತ ಹೇಳ್ತಾರೆ. ಈಗ ನಂತರ ಕಪ್ಪು ವಸ್ತ್ರ ಯಾಕೆ ಧರಿಸಬೇಕು ಅಂತ ಹೇಳಿದರೆ, ಶನಿಯ ಇಷ್ಟದ ಬಣ್ಣ ಕಪ್ಪು ವಸ್ತ್ರ ಧರಿಸುವುದರಿಂದ ಏನು ಲಾಭ ಭಕ್ತಾಭಿಮಾನಿಗಳಿಗೆ? ಹೌದು, ಚಳಿಗಾಲದಲ್ಲಿ ಇದು ಮಕರ ಸಂಕ್ರಾಂತಿ ಶುರುವಾಗ್ತದೆ. ಅವರಿಗೆ ಚಳಿ ಇರುವುದರಿಂದ ಕಪ್ಪು ವಸ್ತ್ರವನ್ನು ಧರಿಸಿದರೆ ಆ ಬೆಚ್ಚಗೆ ಇರ್ತದೆ. ಆ ಕಪ್ಪು ವಸ್ತ್ರ ಏನಿದೆ ಅದು ಬೆಚ್ಚಗೆಯನ್ನು ನೀಡ್ತದೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿಗೆ ಬರುವಂತಹವರು ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಬರ್ತಾರೆ. ಹಾಗೂ ಗುರುಸ್ವಾಮಿ ಯಾರಂದ್ರೆ 5 ವರ್ಷಗಳ ಕಾಲ ಸತತ ಮಕರ ಜ್ಯೋತಿ ನೋಡಿರಬೇಕು, 41 ದಿನಗಳ ಕಾಲ ಸತತ ಪೂಜೆಯನ್ನು ಮಾಡಿರಬೇಕು. ನಂತರ ಅವರಿಗೆ ಅದರ ಇನ್ನೊಂದು ವರ್ಷ ಏನಂದ್ರೆ ಗುರು ದೀಕ್ಷೆಯಾಗ್ತದೆ. ಇರುಮುಡಿ ಕಟ್ಟಿಕೊಂಡು ಬರ್ತಾರೆ, ಅವರಿಗೆ ತೆಗಿಲಿಕ್ಕೆ ಆಗುದಿಲ್ಲ, ಅವರೇ ಖುದ್ದಾಗಿ ಅವರಿಗೆ ತೆಗಿಲಿಕ್ಕಿಲ್ಲ, ಗುರು ಸ್ವಾಮಿ ಅವರು ಅದನ್ನು ತೆಗಿಬೇಕು. ಅವರಿಗೆ ತೆಗೆಯುವಂತಹ ಕ್ರಮ ಎಲ್ಲಿಯೂ ಇಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಷ್ಟ ತನಕ ಶರಣಮಯ್ಯಪ್ಪ ಅಂತ ಹೇಳ್ತಾ ಧನ್ಯವಾದಗಳು.